ಮಂಗಳೂರಿನ ಉಳ್ಳಾಲಕ್ಕೆ ಹೋದ್ರೆ ಪಾಕಿಸ್ತಾನವನ್ನ ನೋಡಿದ ಹಾಗೆ ಆಗುತ್ತದೆ. ಉಳ್ಳಾಲ ಪಾಕಿಸ್ತಾನವೇ ಅಲ್ವಾ ಎಂದು ಉಳ್ಳಾಲವನ್ನ ಪಾಕಿಸ್ತಾನ ಎಂದು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನ ನೀಡಿದ್ರು. ಈ ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು, ಪ್ರಭಾಕರ್ ಭಟ್ ಹೇಳಿದ ಪ್ರತಿಯೊಂದು ವಿಚಾರಕ್ಕೂ ಲಿಂಕ್ ಮಾಡಿಕೊಂಡು ಟ್ರೋಲ್ ಮಾಡಲಾಗ್ತಿದೆ. ಗಡಿಯಲ್ಲಿ ಸೈನಿಕರು ಗನ್ ಹಿಡಿದು ನಿಂತ ಚಿತ್ರದಲ್ಲಿ ಉಳ್ಳಾಲ ಎಂದು ಬರೆಯಲಾಗಿದೆ. ಇನ್ನು ಬಸ್ನಲ್ಲಿ ಸ್ಟೇಟ್ ಬ್ಯಾಂಕ್ ಟು ಪಾಕಿಸ್ತಾನ, ಎಕ್ಕೂರು, ಮೊಗೂರು, ಕಲ್ಲಾಪು, ತೊಕ್ಕೊಟ್ಟು, ಪಾಕ್ ಪಾಕ್ ಪಾಕಿಸ್ತಾನ ಎಂದು ಬರೆದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಕಂಡಕ್ಟರ್ ಆಗಿ ತೋರಿಸುವ ಇಮೇಜ್ ಕ್ರಿಯೇಟ್ ಮಾಡಲಾಗಿದೆ. ಉಳ್ಳಾಲಕ್ಕೆ ಹೋಗಲು ಬಸ್ ಟಿಕೆಟ್ ಇದ್ರೆ ಸಾಲದು, ಇನ್ನು ಮುಂದಕ್ಕೆ ಪಾಸ್ಪೋರ್ಟ್ ಕೂಡ ಬೇಕು. ಪಾಕಿಸ್ತಾನ ಮಂಗಳೂರಿನಿಂದ ಉಳ್ಳಾಲಕ್ಕೆ ಬಂದಿಳಿದ ವಿಮಾನ, ಹೀಗೆ ಅನೇಕ ರೀತಿಯಲ್ಲಿ ಟ್ರೋಲ್ ಮಾಡಲಾಗ್ತಿದೆ. ಈ ಟ್ರೋಲ್ ಇದೀಗ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಅಲ್ಲಲ್ಲಿ ಉಳ್ಳಾಲ ಪೇಟೆಗೆ ಹೋದ್ರೆ ನೀವು ಅದು ಪಾಕಿಸ್ತಾನವೇ ಅಲ್ವಾ? ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಈಗ ಅಲ್ಲಲ್ಲಿ ಉಳ್ಳಾಲ ಪೇಟೆಗೆ ಹೋದ್ರೆ ನೀವು ಅದು ಪಾಕಿಸ್ತಾನವೇ ಅಲ್ವಾ? ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಈಗ ಅಲ್ಲಲ್ಲಿ ಉಳ್ಳಾಲ ಪೇಟೆಗೆ ಹೋದ್ರೆ ನೀವು ಅದು ಪಾಕಿಸ್ತಾನವೇ ಅಲ್ವಾ? ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಉಂಟಾ?